ಭಾರತದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾದ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇಗುಲಕ್ಕೆ ದೇಶದ ಖ್ಯಾತ ಹಿನ್ನೆಲೆ ಸಂಗೀತ ನಿರ್ದೇಶಕ ಇಳಯರಾಜ್ ಅವರು ದೇವರಿಗೆ ಸುಮಾರು 4 ಕೋಟಿ ರೂಪಾಯಿ ಮೌಲ್ಯದ ವಜ್ರ ಖಚಿತ ಕಿರೀಟ ಸಹಿತ ಆಭರಣಗಳು ಹಾಗೂ ವೀರಭದ್ರ ದೇವರಿಗೆ ರಜತ ಕಿರೀಟ ಸಹಿತ ಖಡ್ಗವನ್ನು ಸೇವಾ ರೂಪದಲ್ಲಿ ಸಮರ್ಪಿಸಿದರು. ಅವರು ಈ ಹಿಂದೆಯೂ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇಗುಲಕ್ಕೆ ಬೆಲೆ ಬಾಳುವ ವಜ್ರದ ಕಿರೀಟ ಸೇರಿದಂತೆ ಹಲವು ವಸ್ತುಗಳನ್ನು ಕೊಡುಗೆಯಾಗಿ ನೀಡಿದರು. ದೇವಳದ ಅರ್ಚಕ ಶ್ರೀಧರ ಅಡಿಗ ಅವರ ನೇತೃತ್ವದಲ್ಲಿ ಸಮರ್ಪಣೆ ಕಾರ್ಯದ ಧಾರ್ಮಿಕ ವಿಧಿವಿಧಾನವು ನಡೆಯಿತು. ವಜ್ರ ಕಿರೀಟ ಸಹಿತ ಆಭರಣಗಳನ್ನು ಕೊಲ್ಲೂರು ದೇವಳದ ಓಲಗ ಮಂಟಪದಿಂದ ವೈಭವದ ಮೆರವಣಿಗೆಯ ಮೂಲಕ ದೇಗುಲಕ್ಕೆ ಬರಮಾಡಿಕೊಳ್ಳಲಾಯಿತು. ಈ ಸಂದರ್ಭ ಇಳಯರಾಜ್ ಕುಟುಂಬದವರನ್ನು ದೇಗುಲದ ಆಡಳಿತ ಮಂಡಳಿಯ ವತಿಯಿಂದ ಗೌರವಿಸಲಾಯಿತು. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಾಬು ಶೆಟ್ಟಿ ಮಾತನಾಡಿ, ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವರ ಪರಮ ಭಕ್ತರಾದ ಇಳಯರಾಜ್ ಅವರು ಈ ಹಿಂದೆಯೂ ಹಲವು ಬೆಲೆ ಬಾಳುವ ಆಭರಣಗಳನ್ನು ಸೇವಾ ರೂಪದಲ್ಲಿ ದೇಗುಲಕ್ಕೆ ಸಮರ್ಪಿಸಿದರು. ಎಲ್ಲರಿಗೂ ಒಳಿತಾಗಲಿ ಎಂಬ ವ್ಯಾಪಕ ಭಾವನೆಯಿಂದ ಅವರು ಈಗ ಮತ್ತಷ್ಟು ಬೆಲೆ ಬಾಳುವ ಆಭರಣಗಳನ್ನು ಸಮರ್ಪಿಸಿದ್ದಾರೆ. ಈ ಕಾರ್ಯದಿಂದ ದೇವರು ಸಂತುಷ್ಟರಾಗಿ ದೇಶ ಸಂಪದ್ಭರಿತವಾಗಿ ಜನ ನೆಮ್ಮದಿಯ ಜೀವನ ನಡೆಸಲಿ ಎಂಬ ಭಾವನೆಯಿಂದ ಅವರು ಈ ಕಾರ್ಯ ಮಾಡಿದ್ದಾರೆ ಎಂದರು. ಶರಣ್ಯ ತ್ರ್ಯಂಬಕೆ ನಾರಾಯಣ ನಮೋಸ್ತುತೆ. ನಾವು ಮನುಷ್ಯ ಜನ್ಮ ಪಡೆದ ಮೇಲೆ ಏನೇನು ಮಾಡಬೇಕು ಅಂತ ಹೇಳಿ ಭರ್ತೃಹರಿ ಮಹಾರಾಜ ಹೇಳಿದ್ದಾನೆ. ನಮ್ಮಲ್ಲಿರುವ ಸಂಪತ್ತನ್ನು ದಾನಂ ಭೋಗ ನಾಶ ತಿಸ್ರಯ ಭವತಿ ಗತಸ್ಯ ವಿತ್ತಸ್ಯ ಅಂಥೇಳಿ ಆ ಸಂಪತ್ತಿಗೆ ದಾರಿ ಒಂದು ದಾನ ಮಾಡುವುದು, ಒಂದು ಸ್ವತಃ ಭೋಗ ಮಾಡುವುದು, ಅದೆರಡೂ ಮಾಡದೇ ಇದ್ದರೆ ನಾಶ ಆಗ್ತದೆ ಅಂತದ್ದು. ಆ ದಿಶೆಯಲ್ಲಿ ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ಇಳಯರಾಜವರು ಈ ಹಿಂದೆ ತುಂಬ ಆರ್ನಮೆಂಟನ್ನು ಕೊಟ್ಟಿದ್ದಾರೆ. ಈಗ ಮತ್ತು ಒಂದಿಷ್ಟು ಆರ್ನಮೆಂಟನ್ನು ತುಂಬ ಬೆಲೆ ಬಾಳುವ ಆರ್ನಮೆಂಟ್ ಅಂತಂದು ಸಮರ್ಪಣೆ ಮಾಡಿದ್ದಾರೆ. ಅದು ದಾನ. ಭೋಗ ಮಾಡುವುದು ಅದಕ್ಕೇನು ಕಡಿಮೆ ಮಾಡಿಕೊಳ್ಳಲಿಲ್ಲ. ದಾನ ಬಹುಶಃ ಆ ನಾಶದ ಗತಿಗೆ ಹೋಗಲಿಲ್ಲ. ಅವರು ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾಯಿದ್ದಾರೆ. ಅವರಿಗೆ ಯಶಸ್ಸು, ಕೀರ್ತಿ, ಲಕ್ಷ್ಮಿ, ಆಯುಷ್ಯ, ಆರೋಗ್ಯ ಎಲ್ಲ ತಾಯಿಯವರಿಗೆ ಕರುಣಿಸಲಿ ಮತ್ತು ರಾಷ್ಟ್ರೀಯವಾಗಿ ಸಮೃದ್ಧಿ ಎಲ್ಲರೂ ಆಗಲಿ ಎನ್ನುವ ಒಂದು ವ್ಯಾಪಕ ಭಾವನೆಯಿಂದ ಸಮರ್ಪಣೆ ಮಾಡಿದ್ದಾರೆ. ಸಮರ್ಪಣೆ ಕಾರ್ಯಕ್ರಮ ನೀವು ನೋಡಿದ್ದೀರಿ, ಒಳ್ಳೆಯ ರೀತಿಯಲ್ಲಿ ಆಗಿದೆ. ದೇವಿ ಸಂತೋಷಪಟ್ಟಿದ್ದಾರೆ. ವೀರಭದ್ರನಿಗೂ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಸಂತೋಷ ಹೊಂದಿದ್ದಾರೆ. ದೇವತೆ ಸಂತೃಪ್ತಿ ಹೊಂದಿ ಎಲ್ಲರಿಗೂ ಸರ್ವೇ ಜನ ಸುಖವಂತು ಕಾಲೇ ಪರ್ಜನ್ಯ ಪೃಥ್ವಿ ಸಸ್ಯಸಾರಿಣಿ ದೇಶೋಕ್ಷೋಭಸಿತ ಸಜ್ಜನಾಸ್ತಂತ್ರ ಭಯ. ಈ ಒಂದು ಕ್ರಿಯೆಯಿಂದ ಇಡೀ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ, ಸುವೃಷ್ಟಿ ಆಗಲಿ, ಎಲ್ಲರೂ ಸಂತಸದಿಂದ ಜೀವನ ನೆರವೇರಿಸಲಿ, ಎಲ್ಲರೂ ಸಂಪದ್ಭರಿತರಾಗಿ ನೆಮ್ಮದಿ ಜೀವನ ಸಾಗಿಸಲಿ ಅಂತ ಹೇಳಿ ಬಯಸ್ತೀವಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿ, ದೇವಳದ ಸದಸ್ಯರಾದ ಕೆ ನಿತ್ಯಾನಂದ ಅಡಿಗ, ಅರ್ಚಕರು, ತಂತ್ರಿಗಳು ಸುಧಾ ಕೆ, ಯು ರಾಜೇಶ್ ಕಾರಂತ, ಮಹಾಲಿಂಗ ನಾಯ್ಕ, ಸುರೇಂದ್ರ ಶೆಟ್ಟಿ, ರಘುರಾಮ ದೇವಾಡಿಗ, ಮಾಜಿ ಸದಸ್ಯ ವಂಡಂಬಳ್ಳಿ ಜಯರಾಮ ಶೆಟ್ಟಿ, ದೇವಾಲಯದ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಶಾಂತ್ ಶೆಟ್ಟಿ, ತಂತ್ರಿಗಳು, ಅರ್ಚಕರು, ಉಪಾಧಿವಂತ ಕ್ಷೇತ್ರ ಪುರೋಹಿತರು, ದೇವಳದ ಸಿಬ್ಬಂದಿ ವರ್ಗ ಮತ್ತು ಊರ ನಾಗರಿಕರು ಉಪಸ್ಥಿತರಿದ್ದರು. ಇಲ್ಲಿ ಬಂದಿರೋದು ಕಲಸೋಸ್ಕರ ಬಂದೆ ನಾನು. ಅದಾಯಿತು, ಪೂರ್ತಿ ಆಯಿತು. ನಿಮಗೆಲ್ಲ ದೇವಿ ಆಶೀರ್ವಾದ ಇರಲಿ. ಈ ದಿನ ನಮ್ಮ ಕೊಲ್ಲೂರಿನ ಭಕ್ತರು ಹಾಗೂ ಪ್ರಸಿದ್ಧ ಸಂಗೀತ ನಿರ್ದೇಶಕ ಇಳಯರಾಜ ಅವರು ಸುಮಾರು 4 ಕೋಟಿ ವೆಚ್ಚದಲ್ಲಿ ಶ್ರೀ ಮೂಕಾಂಬಿಕಾ ದೇವಿಗೆ ವಜ್ರದ ಖಚಿತ ಕಿರೀಟ ಹಾಗೂ ವೀರಭದ್ರನೇ ಬೆಳ್ಳಿ ಕಿರೀಟ ಮತ್ತು ರಜತ ಕತ್ತಿಯನ್ನು ಸಮರ್ಪಿಸಿ ಮಾಡಿದರೆ ಇದಕ್ಕೆ ಸುಮಾರು 4 ಕೋಟಿಯಲ್ಲಿ ಖರ್ಚಾಗಿದೆ. ಅವರು ಈ ಹಿಂದೆಯೂ ವಜ್ರದ ಕಿರೀಟವನ್ನು ಇನ್ನಿತರ ಸುಮಾರು ದೇವಿಗೆ ಅರ್ಪಣೆ ಮಾಡಿದ್ದಾರೆ. ಈ ದಿನ ಅಂತೂ ಈ ಕಾರ್ಯಕ್ರಮ ಸುಗಮವಾಗಿ ಆಗಿದೆ. ಸಾಂಗವಾಗಿ ನೆರವೇರಿಸಿ ಎಲ್ಲರೂ ಧನ್ಯವಾದ ಹೇಳುತ್ತಾ ಅವರಿಗೂ ಶ್ರೀದೇವಿಯು ಆರೋಗ್ಯ ಆಯುಷ್ಯ ಕೊಡಲಿ ಎಂದು ಪ್ರಾರ್ಥಿಸ್ತಾ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.